ನಮ್ಮ ಮುಂದೆ ಬರುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ NSY ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶಿವಾನಾಳ್ವರವರು. ವಿನಂತಿಸುತ್ತೇನೆ, ಎಲ್ಲರೂ ಚಪ್ಪಳಿಯೊಂದಿಗೆ ನಮ್ಮ ನಾಯಕರನ್ನು ಸ್ವಾಗತಿಸಬೇಕೆಂದು ವಿನಂತಿಸುತ್ತೇನೆ. ಬೋಲೋ NSY ಕಿ. ಸೇರಿರ್ತಕ್ಕಂತಹ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳೇ ಹಾಗೆಯೇ ಪೋಷಕರೇ, ಜೊತೆಗೆ ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು, NSY ಕರ್ನಾಟಕ ಇದರ ರಾಜ್ಯಾಧ್ಯಕ್ಷರಾಗಿರುವಂತಹ ಕೀರ್ತಿ ಗಣೇಶ್ ಅವರೇ, ನಮ್ಮನ್ನೆಲ್ಲರನ್ನು ಕೂಡ ಮಾರ್ಗದರ್ಶನವನ್ನು ನೀಡ್ತಾ NSYಗೆ ಸದಾಕಾಲ ಬೆಂಬಲವಾಗಿ ಯಾವುದೇ ಕಾರ್ಯಕ್ರಮ ತಾವು ಮಾಡ್ತೀರಿ ಅಂತ ಹೇಳಿ ನಿಮ್ಮ ಜೊತೆ ನಾವು ಸದಾ ಇದ್ದೇವೆ ಅಂತ ಹೇಳಿ ಧೈರ್ಯವನ್ನು ನೀಡುವಂತಹ UT ಇಫ್ತಿಕಾರ್ ಸರ್, ಜೊತೆಗೆ ಯಾವುದೇ ಕಾರ್ಯಕ್ರಮವನ್ನು ಮಾಡುವಾಗ ಅದಕ್ಕೆ ನಿಮಗೆ ಬೆಂಬಲ ಬೇಕಾ, ಆಯಿತು ನನ್ನ ಕಡೆಯಿಂದ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡ್ತೇನೆ ಅಂತ ಹೇಳಿ ನಮಗೆ ಯಾವಾಗಲೂ ಸಪೋರ್ಟ್ ಮಾಡುವಂಥ ಮೂಢ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ರವರೇ, ಜೊತೆಗೆ ನಮ್ಮ ಬ್ಲಾಕ್ನ ಅಧ್ಯಕ್ಷರು ಯಾವಾಗಲೂ ಉಳ್ಳಾಲ NSYನಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಬ್ಲಾಕ್ ಅಧ್ಯಕ್ಷರದಕ್ಕೆ ಸದಾ ಬೆಂಬಲ. ನಮ್ಮ ಕಚೇರಿ ಇದೆ, ನೀವು ಯಾವಾಗ ಬೇಕಾದರೂ ಬಂದು ಉಳ್ಳಾಲದ ಯಾವುದೇ NSY ಕಾರ್ಯಕ್ರಮವನ್ನು ಇಲ್ಲಿ ಮಾಡಿ ಅಂತ ಹೇಳಿ ಬೆಂಬಲ ನೀಡುವಂತಹ ನಮ್ಮೆಲ್ಲ ನೆಚ್ಚಿನ ಬ್ಲಾಕ್ ಅಧ್ಯಕ್ಷರೇ, ಜೊತೆಗೆ ಇರುವಂತಹ ಎಲ್ಲ ಸಿಂಡಿಕೇಟ್ ಸದಸ್ಯರೇ, ಜೊತೆಗೆ ಎಲ್ಲ NSYನ ಜಿಲ್ಲಾ ಮಟ್ಟದ ಹಾಗೆಯೇ ರಾಜ್ಯ ಮಟ್ಟದ ಪದಾಧಿಕಾರಿಗಳೇ, ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ಮೂಲ ರೂವಾರಿಗಳಾಗಿರುವಂತಹ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ NSY ಘಟಕದ ಅಧ್ಯಕ್ಷ ಸಾಹಿಲ್ ಮಂಚಿಲ, ಜೊತೆಗೆ ಪ್ರಧಾನ ಕಾರ್ಯದರ್ಶಿ UT ಫರೀದ್ರವರೇ, ನಿಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಮತ್ತೊಬ್ಬರನ್ನೇ ನೆನೆಸ್ಕೊಳ್ಳೇಬೇಕು. ಅವರು ಇವತ್ತು ನಮ್ಮ ಕಾರ್ಯಕ್ರಮ ಅನುಪಸ್ಥಿತಿಯಲ್ಲಿ ಕೂಡ ಈ ಕಾರ್ಯಕ್ರಮಕ್ಕೆ ಆಗಬೇಕು. NSY ವತಿಯಿಂದ ಈ ದೊಡ್ಡ ಮಟ್ಟದ ಸಾವಿರಾರು ಮಂದಿಯನ್ನು ಸೇರಿಸಿ, ವಿದ್ಯಾರ್ಥಿಗಳನ್ನ ಸೇರಿಸಿ, ಪೋಷಕರನ್ನ ಸೇರಿಸಿ, ಅದಕ್ಕೆ ಓಂ ಶ್ರೀ ನಮ್ಮ ನೆಚ್ಚಿನ ಓಂ ಶ್ರೀ ಹೆಸರನ್ನು ಇಡಬೇಕಂತ ಹೇಳಿ ನಮ್ಮೆಲ್ಲರನ್ನು ಮಾರ್ಗದರ್ಶನ ನೀಡಿದಂತಹ ಶ್ರೀ UT ಖಾದರನ್ನು ಕೂಡ ಇವತ್ತು ನೆನೆಸ್ಕೊಳ್ತಾ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ನಮ್ಮ ಓಂ ಶ್ರೀ ಪೂಜಾರಿ, ಇತ್ತೀಚೆಗೆ ನಾವೆಲ್ಲರೂ ಕೂಡ ನಮ್ಮ ಆತ್ಮೀಯ ಸ್ನೇಹಿತ, ಜೊತೆಗೆ ಜಿಲ್ಲಾ NSYನ ಉಪಾಧ್ಯಕ್ಷ ಒಂದು ಅಪಘಾತದಲ್ಲಿ ನಾವು ಕಳ್ಕೊಂಡಿದ್ವಿ. ಸೊ ಅವನನ್ನು ನೆನಪಿಗೋಸ್ಕರ ಇವತ್ತು ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಇವತ್ತು ವೇದಿಕೆಯಲ್ಲಿ ಅವರ ತಂದೆ ತಾಯಿ ಹಾಗೆಯೇ ಸಹೋದರ ಕೂಡ ಇದ್ದಾರೆ, ಅವರನ್ನು ಕೂಡ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಬಂಧುಗಳೇ, ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ನಮ್ಮ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳು ಯಾರು SSLC ಹಾಗೂ ದ್ವಿತೀಯ PUCಯಲ್ಲಿ ಉತ್ತಮವಾದಂತಹ ಅಂಕವನ್ನು ಪಡಿತಾರೆ ಅವರನ್ನು ಗುರುತಿಸಿ ಅವರಿಗೆ ಮಾಡಿದಂತಹ ವೇದಿಕೆ ಈ ಪ್ರತಿಭಾ ಪುರಸ್ಕಾರ. ಮಂಗಳೂರಿನಲ್ಲಿ, ಉಳ್ಳಾಲದಲ್ಲಿ, ಸುರತ್ಕಲ್, ಬಂಟ್ವಾಳ, ಬೆಳ್ತಂಗಡಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ NSY ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇದರ ಉದ್ದೇಶ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಗುರುತಿಸುವಂಥದ್ದು. ಯಾಕಂತ ಹೇಳಿದರೆ ನಮ್ಮ ಮುಂದೆ ನೀವು ಯಾರು ವಿದ್ಯಾರ್ಥಿಗಳಿದ್ದೀರಾ, ನೀವು ನಮ್ಮ ದೇಶದ ಭವಿಷ್ಯ, ನಮ್ಮ ಉಳ್ಳಾಲದ ಮುತ್ತುಗಳು ತಾವೆಲ್ಲರೂ ಕೂಡ. ಯಾಕಂತ ಹೇಳಿದರೆ ತಾವು ಒಂದು ಸಾಧನೆಯನ್ನು ಮಾಡಿ ಇಲ್ಲಿ ಬಂದು ಕೂತಿದ್ದೀರಾ. ಮುಂಬರುವ ದಿನಗಳಲ್ಲಿ ತಾವೆಲ್ಲರೂ ಕೂಡ ಇಂಜಿನಿಯರ್ಗಳಾಗ್ತೀರಾ, ತಾವು ಎಲ್ಲರೂ IAS IPS ಆಗ್ತೀರಾ, ಡಾಕ್ಟ್ರುಗಳಾಗ್ತೀರಾ, ರಾಜಕಾರಣಿಗಳಾಗ್ತೀರಾ. ನಿಮ್ಮನ್ನೆಲ್ಲರನ್ನು ಕೂಡ ಗುರುತಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಇವತ್ತು NSY ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಈ ವಿದ್ಯಾರ್ಥಿಗಳನ್ನು ಗುರುತಿಸುವ ಕಾರ್ಯಕ್ರಮ ಮುಂಬರುವಂಥ ದಿನಗಳಲ್ಲಿ ನಾವು ಮಾಡ್ತೇವೆ. ಅದರಂತೆ ತಾವೆಲ್ಲರೂ ಕೂಡ NSY ವಿದ್ಯಾರ್ಥಿ ಸಂಘಟನೆ ಸೇರಿಕೊಳ್ಬೇಕು. ಯಾಕಂತ ಹೇಳಿದರೆ ನಮ್ಮ ವಿದ್ಯಾರ್ಥಿ ಸಂಘಟನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಯಾವುದೇ ಜಾತಿಯನ್ನು ನೋಡಲ್ಲ, ಯಾವುದೇ ಮತವನ್ನು ನೋಡಲ್ಲ, ಯಾವುದೇ ಭೇದ ಭಾವವನ್ನು ಮಾಡಲ್ಲ. ಯಾಕಂತ ಹೇಳಿದ್ರೆ ನಮಗೆ ಇರುವಂಥದ್ದು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿ ವಿದ್ಯಾರ್ಥಿಗಳ ಸಮಸ್ಯೆಗೆ ಪರಿಹಾರವನ್ನು ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು NSY ಸಂಘಟನೆಯಿಂದ ಮಾಡ್ತಾ ಇದ್ದೇವೆ. ಇವತ್ತು ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಯಾಕಂತ ಹೇಳಿದರೆ ಉಳ್ಳಾಲ ಕ್ಷೇತ್ರದಲ್ಲಿ ಇಷ್ಟು ಮಂದಿ ವಿದ್ಯಾರ್ಥಿಗಳು 80ರಿಂದ ಹೆಚ್ಚು ಅಂಕವನ್ನು ಪಡೆದಿರೋದು ಹೇಳಿದರೆ ಅದು ನಮಗೆ ಹೆಮ್ಮೆ ಆಗ್ತದೆ. ಯಾಕಂತ ಹೇಳಿದರೆ ಇಲ್ಲಿನ ಶಾಸಕರಿಗೂ ಕೂಡ ಅದೊಂದು ಹೆಮ್ಮೆಯ ವಿಚಾರ, ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಬಹಳ ಹೆಮ್ಮೆಯ ವಿಚಾರ ಅದು. ಯಾಕಂತ ಹೇಳಿದರೆ ತಾವೆಲ್ಲರೂ ಕೂಡ ನಾಳೆ ನಮ್ಮ ಊರಿಗೆ ಏನನ್ನಾದರೂ ನೀಡಬೇಕು, ವಿದೇಶಗಳಿಗೆ ಹೋಗದೆ ಉಳ್ಳಾಲದಲ್ಲಿ ತಾವೆಲ್ಲರೂ ಕೂಡ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು. ನಿಮ್ಮ ಕೊಡುಗೆಯನ್ನು ಸಮಾಜಕ್ಕೆ ನೀವೆಲ್ಲರೂ ಕೂಡ ಮತ್ತೆ ಕೊಡಬೇಕು. ಬೇರೆ ಬೇರೆ ಊರು ಹೋಗೋದಕ್ಕಿಂತ ನಮ್ಮದೇ ಊರಿನಲ್ಲಿ ತಾವೆಲ್ಲರೂ ಕೂಡ ಉಳ್ಕೊಂಡು ವಿದ್ಯಾರ್ಥಿಗಳು ಏನನ್ನಾದರೂ ಆವಿಷ್ಕಾರವನ್ನಾದರೂ ಮಾಡಿ ಅಥವಾ ಉದ್ಯಮ ಅಥವಾ ಏನಾದರೂ ಮಾಡಿ ಊರಿಗೆ ಒಂದು ಒಳ್ಳೆಯ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅನ್ನೋ ಒಂದು ನಂಬಿಕೆ ನಮ್ಮದಾಗಿದೆ. ಅದರಂತೆ ಇವತ್ತು ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಓಂ ಶ್ರೀ ಹೆಸರಿನಲ್ಲಿ ಮಾಡ್ತಾ ಇದ್ದೇವೆ.
ಆ ವ್ಯಕ್ತಿ ಯಾರು, ಓಂಶ್ರೀ ಅನ್ನುವಂಥ ವ್ಯಕ್ತಿ ಯಾರಿದ್ದ, ಆತ ಈ ವಿದ್ಯಾರ್ಥಿ ಸಂಘಟನೆಗೋಸ್ಕರ ತಮ್ಮ ಜೀವವನ್ನು ಮುಡಿಪಾಗಿಟ್ಟ. ಪ್ರತಿದಿನ ಯಾವುದೇ ವಿದ್ಯಾರ್ಥಿ ಯಾವುದೇ ಸಂದರ್ಭದಲ್ಲಿ ಒಂದು ಕರೆ ಮಾಡಿದರೂ ಕೂಡ ಆ ವಿದ್ಯಾರ್ಥಿಗೆ ಏನಾದರೂ ಸಮಸ್ಯೆ ಆಗಿದ್ದರೆ, ಅದು ಹಾಸ್ಟೆಲ್ ಆಗಿರ್ಬೋದು, ಕಾಲೇಜಿನ ಇಶ್ಯೂ ಆಗಿರ್ಬೋದು, ಮನೆಯವರು ಅವ್ರಿಗೆ ಯಾವಾಗಲೂ ಬೈತಾಯಿದ್ರು. ಕಾಂಡ್ ಹಿಡಿದು ರಾತ್ರಿ ಏಪತ್ತು ಉಂಡಲ್ಲ NSYಗೆ ಪೂಪ, ಏಪತ್ತು ಉಂಡಲ್ಲ NSY ಉಪ್ಪ. ಅದು ಆತನ ಒಂದು ಡೆಡಿಕೇಶನ್ ಆಗಿತ್ತು. ಇವತ್ತು ಅವನನ್ನು ನಾವೆಲ್ಲರೂ ಕೂಡ ನೆನೆಸ್ಕೋತಾ ಇದ್ದೇವೆ. ಯಾಕಂತ ಹೇಳಿದರೆ ಆತ ನಮ್ಮ ಸಂಘಟನೆಗೆ ನೀಡಿದಂತಹ ಒಂದು ಸ್ಥೈರ್ಯ ಅಥವಾ ಧೈರ್ಯ ಆತ ನಮಗೆ ನೀಡಿದ, ಅದನ್ನು ನಾವು ಬಹಳ ನೆನಪಿಸ್ಕೊಳ್ತಾ ಇದ್ದೇವೆ. ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ NSY ಸೇರಬೇಕು. ಇನ್ನು ಮುಂಬರುವಂಥ ದಿನಗಳಲ್ಲಿ ಮೆಂಬರ್ಶಿಪ್ ಡ್ರೈವ್ ಕೂಡ ನಡೀಲಿಕ್ಕಿದೆ. ತಾವೆಲ್ಲರೂ ಕೂಡ ನಮ್ಮ ಅಸೆಂಬ್ಲಿಯ ಅಧ್ಯಕ್ಷರನ್ನು ಕೂಡ ಸಂಪರ್ಕ ಮಾಡಿ NSYಗೆ ಬನ್ನಿ. ನಿಮ್ಮ ಶಾಲಾ ಕಾಲೇಜುಗಳಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ತಾವು ಯಾವುದೇ ರೀತಿಯ ಹೆದರಿಕೆ ಇಲ್ಲದೆ NSY ಮುಂದೆ ಬಂದು ಹೇಳ್ಬೋದು. ಅದಕ್ಕೆ ಪ್ರಾಮಾಣಿಕವಾಗಿ ಅದನ್ನು ಒಂದು ಬಗೆಹರಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಯಾಕಂತ ಹೇಳಿದರೆ ನೀವೆಲ್ಲರಿಗೂ ಕೂಡ ಒಂದು ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳಿದರೆ, ನಿಮ್ಮ ಶಾಸಕರು ನಮ್ಮ ರಾಜ್ಯದ ಸ್ಪೀಕರ್ ಆಗಿದ್ದಾರೆ. ಅದಕ್ಕಿಂತ ದೊಡ್ಡದು ಬೇರೆ ಏನು ಬೇಕಿದೆ ಉಳ್ಳಾಲದ ವಿದ್ಯಾರ್ಥಿಗಳಿಗೆ. ಸೊ ನಮ್ಮ ಜೊತೆ UT ಇಫ್ತಿಕಾರ್ ಸರ್ ಇದ್ದಾರೆ. ಇಫ್ತಿಕಾರ್ ಸರ್ ಕೂಡ ಮನಸ್ಸು ಮಾಡಿದ್ರೆ ಯಾವುದೇ ಕಾಲೇಜಿನಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ತಕ್ಷಣಕ್ಕೆ ಅವರು ಕರೆ ಮಾಡಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಹಾಗಾಗಿ ತಾವೆಲ್ಲರೂ ಕೂಡ NSYಗೆ ಸೇರ್ಪಡೆಗೊಳ್ಳಬೇಕು. ಮುಂಬರುವಂಥ ದಿನಗಳಲ್ಲಿ ಜೊತೆಯಾಗಿ ನಾವೆಲ್ಲರೂ ಕೂಡ ವಿದ್ಯಾರ್ಥಿ ಸಮುದಾಯವನ್ನು ಬೆಳೆಸೋಣ, ವಿದ್ಯಾರ್ಥಿ ಸಮುದಾಯವನ್ನು ಕಟ್ಟೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.